ನಮಸ್ಕಾರ ದೃಷ್ಟಿ ವಿಶೇಷ ಮಾತುಕತೆಗೆ ಸ್ವಾಗತ. ಇದು ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಅರ್ಪಿಸುವಂಥ ದೃಷ್ಟಿ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು ಅವರು. ಪ್ರಸಾದ್ ನೇತ್ರಾಲಯದ ವೈದ್ಯಕೀಯ ನಿರ್ದೇಶಕರು. ಕರ್ನಾಟಕ ಸರ್ಕಾರದ ವಿವಿಧ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು ಅವರು. ಇವತ್ತಿನ ಮಾತುಕತೆಯಲ್ಲಿ ಪ್ರಸಾದ್ ಆಸ್ಪತ್ರೆಯ ವಿಶೇಷತೆ, ವೈಶಿಷ್ಟ್ಯತೆ, ಜೊತೆಗೆ ಕಣ್ಣಿನ ಆರೋಗ್ಯ ಮತ್ತು ಕಣ್ಣಿನ ಬಗ್ಗೆ ವಹಿಸಬೇಕಾದ ಕಾಳಜಿ, ಈ ವಿಚಾರವಾಗಿ ಇವತ್ತು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಮಾಡ್ತೇನೆ ಡಾಕ್ಟರ್. ನಮಸ್ಕಾರ. ನಮಸ್ಕಾರ. ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು ಇವರು ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರು, ಜೊತೆಗೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೂಡ, ಜೊತೆಗೆ ಕರ್ನಾಟಕದ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಗೌರವ ಡಾಕ್ಟರೇಟ್ ಪುರಸ್ಕೃತರು ಕೂಡ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತು, ಪ್ರಸಾದ್ ನೇತ್ರಾಲಯ ಅದು ಇಡೀ ಕರ್ನಾಟಕದ ಆಚೆ ಕೂಡ ಭಾರಿ ಜನನಿತವಾಗಿರುವಂಥ ಒಂದು ಕಣ್ಣಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ. ಇವತ್ತಿನ ಮಾತುಕತೆಯಲ್ಲಿ ನಾವು ಬಹುಮುಖ್ಯವಾಗಿ ಪ್ರಸಾದ್ ನೇತ್ರಾಲಯದ ವೈಶಿಷ್ಟ್ಯತೆ, ಯಾಕೆ ಇಷ್ಟೊಂದು ಜನ ಪ್ರಸಾದ್ ನೇತ್ರಾಲಯವನ್ನೇ ಹುಡುಕಿಕೊಂಡು ಬರ್ತಾರೆ, ಈ ಎಲ್ಲ ವಿಚಾರಗಳ ನೆಲೆಯಲ್ಲಿ ಕಣ್ಣಿನ ದೃಷ್ಟಿ ಅಥವಾ ದೃಷ್ಟಿಗೆ ಬಗ್ಗೆ ವಹಿಸಬೇಕಾದ ಜಾಗರೂಕತೆ, ಮುನ್ನೆಚ್ಚರಿಕೆ, ಚಿಕಿತ್ಸೆ, ಈ ಎಲ್ಲ ವಿಚಾರಗಳನ್ನು ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು ಅವರು ನಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ. ಡಾಕ್ಟ್ರೆ, ಇದು ಪ್ರಸಾದ್ ನೇತ್ರಾಲಯ ಇವತ್ತು ಇಡೀ ಕರ್ನಾಟಕದ ಆಚೆ ಪಕ್ಕ ಕೇರಳ ಇರ್ಬೋದು ಅಥವಾ ನೆರೆಯ ಗೋವಾ ಇರ್ಬೋದು, ಎಲ್ಲ ಕಡೆ ಕೂಡ ಒಂದು ಭಾರಿ ದೊಡ್ಡ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿದೆ. ಇದು ನಾನು ಮುಖಸ್ತುತಿಗೆ ಹೇಳುವಂಥದ್ದಲ್ಲ, ನಾವೆಲ್ಲ ಕೇಳುವಂಥದ್ದು, ನೋಡುವಂಥದ್ದು. ನನ್ನ ಬೇಸಿಕ್, ನೀವು ಸಾಮಾನ್ಯವಾಗಿ ಕೆಲವು ಆಸ್ಪತ್ರೆಯವರು ಒಂದು ದೊಡ್ಡ ಆಸ್ಪತ್ರೆಯನ್ನು ಒಂದು ಕಡೆ ಸ್ಥಾಪನೆ ಮಾಡಿ ಅಲ್ಲೇ ಅವರಿಗೆ ಬರುವಂಥ ಪೇಷಂಟ್ಸ್ ಅಲ್ಲಿಗೆ ಬರುವಾಗ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಬಟ್ ನೀವು ಅದು ಮಂಗಳೂರು, ಉಡುಪಿ, ತೀರ್ಥಹಳ್ಳಿ, ಸುಳ್ಯ ಅಂತ ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ನೀವು ಆಸ್ಪತ್ರೆಗಳನ್ನು ಆರಂಭಿಸಿದ್ರಿ. ಏನು ಉದ್ದೇಶ? ಒಟ್ಟು ಯಾಕಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಸ್ಥಾನವನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡದೆ ಈ ರೀತಿಯಾಗಿ ವಿಶಾಲವಾಗಿ ನೀವು ಸ್ಪ್ರೆಡ್ ಔಟ್ ಆಗ್ತಾ ಇದ್ದೀರಿ. ಮೊದಲನಾಗಿ ನನ್ನ ಎಲ್ಲ ಪ್ರಿಯ V4 ವೀಕ್ಷಕರಿಗೆ ಧನ್ಯವಾದಗಳನ್ನು ನಾನು ಹೇಳ್ತಾ ಇದ್ದೇನೆ. ಪ್ರಸಾದ್ ನೇತ್ರಾಲಯ ಇಂದು ಪ್ರಾರಂಭವಾಗಿ 20 ವರ್ಷಗಳು ಸಂದಿದೆ. 20 ವರ್ಷದ ಹಿಂದೆ ಭಾಳಷ್ಟು ಕೆಲವೊಂದು ವಿಷಯಗಳನ್ನು ತಮ್ಮಿಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. 20 ವರ್ಷದ ಹಿಂದೆ 2001ಕ್ಕೆ ನಾನು ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಣ್ಣಿನ ವೈದ್ಯನಾಗಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡ್ತಾ ಉಡುಪಿ ಜಿಲ್ಲಾ ಆಸ್ಪತ್ರೆ ಅಂತ ಹೇಳಿದರೆ ಅದೊಂದು ಬಡ ರೋಗಿಗಳು ಬರುವಂಥ ಆಸ್ಪತ್ರೆ. ಹಾಗಾಗಿ ನನಗೆ ಬಡ ರೋಗಿಗಳ ಜೊತೆಗೆ ಒಂದು ಸೇರಿಕೊಂಡು ಕೆಲಸ ಮಾಡುವಂಥ ನನಗೆ ಅವಕಾಶವನ್ನು ದೇವರು ಕೊಟ್ಟರು. ಕೇವಲ ಅದರ ಜೊತೆಗೆ ನಾನು ಪಾರ್ಟ್ ಟೈಮ್ ಆಗಿ ಉಡುಪಿಯ ಹೈಟೆಕ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. 2012 ಫೆಬ್ರವರಿ 22ಕ್ಕೆ ನಾನು ಪ್ರಸಾದ್ ನೇತ್ರಾಲಯ ಎಂಬಂಥ ಒಂದು ಚಿಕ್ಕ ಕ್ಲಿನಿಕನ್ನು KM ಮಾರ್ಗದಲ್ಲಿ ಪಾರ್ಟ್ ಟೈಮ್ ಆಗಿ ಮಾಡ್ತಿದ್ದೆ. ಅಂದರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ಸಾಯಂಕಾಲ ಹೊತ್ತಿಗೆ ನಾನು ಪ್ರಸಾದ್ ನೇತ್ರಾಲಯ ಎಂಬ ಕ್ಲಿನಿಕ್ನಲ್ಲಿ ಪೇಷಂಟನ್ನು ನೋಡ್ತಾ ಇದ್ದೆ. ಆದರೆ ಸರ್ಕಾರಿ ವ್ಯವಸ್ಥೆಗೆ ಏನು ತಕ್ಕದೋ ಅದೇ ರೀತಿಯಾದ ಕೆಲಸವನ್ನು ಮಾಡ್ತಾ ಇದ್ದೆ. ಅಂದಿನ ಕಾಲದಲ್ಲಿ ನಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದ್ದಂಥ ಸಂಬಳ 6,500. ಹಾಗಾಗಿ ಇನ್ನೊಂದು ಕ್ಲಿನಿಕ್ ಇಲ್ಲದಿದ್ದರೆ ನಮಗೆ ಫ್ಯಾಮಿಲಿ ನಡೆಸಲಿಕ್ಕೂ ಸಾಧ್ಯ ಆಗ್ತಿರಲಿಲ್ಲ. ಆದರೆ 2001ರಲ್ಲಿ ನಾನು ಸರ್ಕಾರಿ ಆಸ್ಪತ್ರೆ ಸೇರಿದ ಮೇಲೆ ನನಗೊಂದು ಫ್ರೀ ಐ ಕ್ಯಾಂಪ್ ಮತ್ತು ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಮಾಡಲಿಕ್ಕೆ ನನ್ನ ಜೊತೆಗೆ ಬಂದಂಥ ಒಂದು ಸಂಸ್ಥೆ ಅಂದರೆ ರಾಟರಿ ಸಂಸ್ಥೆ ಮೊದಲನಾಗಿ. ಈಗ ಲಯನ್ಸ್ ಸಂಸ್ಥೆಯವರು ಬರ್ತಾ ಇದ್ದಾರೆ, ಈಗ ಬೇರೆ ಎಲ್ಲ ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದಾರೆ. ಆದರೆ ರಾಟರಿ ಸಂಸ್ಥೆಗೆ ಸೇರಿ ಅವಾಗ ಉಡುಪಿ ಜಿಲ್ಲಾದ್ಯಂತ ಭಾಳಷ್ಟು ನಾವು ಫ್ರೀ ಐ ಕ್ಯಾಂಪ್ಗಳನ್ನು ಸರ್ಕಾರಿ ಆಸ್ಪತ್ರೆ ಮೂಲಕ ಮಾಡ್ತಾ ಇದ್ದೆ. ಫ್ರೀ ಸರ್ಜರಿಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೆ. ಆದರೆ ನನಗೆ ಮೊದಲಿಂದನೂ ಯಾವುದೇ ಒಂದು ವಿನೂತನವಾದ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮಾಡಬೇಕೆಂಬ ಒಂದು ಆಸೆ. ಅಂದರೆ 2001ನೇ ವರ್ಷದಲ್ಲಿಯೇ ಉಡುಪಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಾನು ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆಯನ್ನು ಕಣ್ಣಿನದ್ದು ಮಾಡ್ತಾ ಇದ್ದೆ. ಒಂದೇ ಒಂದು ಆಪರೇಷನ್ ಫೇಲಿಯರ್ ಆದದ್ದು ಇಲ್ಲ. ಅದೇನೋ ದೇವರು ನನಗೆ ಟಚ್ ವುಡ್ ಅಂತ ಹೇಳ್ತೀವಿ ನೋಡಿ, ಆಪರೇಷನ್ ಟೈಮ್ನಲ್ಲಿ ಯಾವಾಗಲೂ ಅದು ನನ್ನ ಜೊತೆಗೆ ಇದ್ದ, ಇವತ್ತಿಗೂ ಇದ್ದಾನೆ, ಇನ್ನು ಮುಂದೆನೂ ಇರ್ತಾನೆ ದೇವರು. ಸೊ ಅದಾದಮೇಲೆ ನಾವು ಭಾಳಷ್ಟು ಕ್ಯಾಂಪನ್ನು ಜಿಲ್ಲಾ ಆಸ್ಪತ್ರೆಯಿಂದ ಫ್ರೀ ಕ್ಯಾಂಪನ್ನು ಮಾಡ್ತಾ ಇದ್ದೆ. ಸಾಧಾರಣ 10 ವರ್ಷ ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದೆ. ಕೆಲಸ ಮಾಡಿದ್ಮೇಲೆ ನನಗೆ ಒಂದು ದಿವಸ ಕೂತ್ಕೊಂಡು ನಾನು ಆಲೋಚನೆ ಮಾಡಿದೆ, ಎಷ್ಟೇ ಆದರೂ ನಂದು ಪ್ರೈವೇಟ್ ಪ್ರಾಕ್ಟೀಸು ತುಂಬ ಚೆನ್ನಾಗಿದೆ, ಸರ್ಕಾರಿ ಆಸ್ಪತ್ರೆನೂ ಇದೆ. ಆದರೆ ಕೆಲವೊಂದು ಸರ್ಕಾರದ ಕೆಲವೊಂದು ನಿಯಮಾವಳಿಗಳು
ನನ್ನ ಕಣ್ಣಿನ ತಜ್ಞನಾಗಿ ಪರಿಪಕ್ವತೆ ಮೇಲೆ ಏನಾದರೂ ತೊಂದರೆ ಆಗ್ತದ ಎಂಬ ಒಂದು ಆಲೋಚನೆ ನನಗೆ ಬಂತು. ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಣ್ಣಿನ ವೈದ್ಯರಾದರೂ ಅಂದು ನಾವು ಪೋಸ್ಟ್ ಮಾರ್ಟಮ್ ಡ್ಯೂಟಿನೂ ಮಾಡಬೇಕಿತ್ತು, ಎಮರ್ಜೆನ್ಸಿ ಡ್ಯೂಟಿ ಮಾಡಬೇಕಿತ್ತು, ಆರ್ಥೋಪೆಡಿಕ್ ಕೇಸನ್ನು ನೋಡಬೇಕಾಗೋ ಒಂದು ಪರಿಸ್ಥಿತಿ ಇತ್ತು. ಇಂತೆಲ್ಲ ತೊಂದರೆಯಿಂದಾಗಿ ನಾನು ಭಾಳಷ್ಟು ಅಂದರೆ ದಿವಸಕ್ಕೆ 16 ಗಂಟೆ ಕೆಲಸ ಮಾಡ್ತಿದ್ದೆ. ಕಣ್ಣಿನ ಬಗ್ಗೆನೇ ಒಂದು ಪೂರ್ತಿ ಕೆಲಸ ಮಾಡಬೇಕು ಎಂಬ ಒಂದು ನಿಟ್ಟಿನಲ್ಲಿ 2010ಕ್ಕೆ ನಾನು ಸ್ವಯಂ ನಿವೃತ್ತಿಯನ್ನು ಹೊಂದಿದೆ. ಸ್ವಯಂ ನಿವೃತ್ತಿ ಹೊಂದಿದ ಮೇಲೆ 2010ಕ್ಕೆ ಮೇ 16 ಪ್ರಸಾದ್ ನೇತ್ರಾಲಯ ಎಂಬ ಒಂದು ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯನ್ನು AJ ಅಲ್ಸೆ ರಸ್ತೆ ಅಲಂಕಾರ್ ಥಿಯೇಟರ್ ಹಿಂದುಗಡೆ ನಾವು ಪ್ರಾರಂಭ ಮಾಡಿದ್ವಿ. ಆವಾಗ ನನ್ನ ಜೊತೆಗೆ 3-4 ಜನ ಕನ್ಸಲ್ಟೆಂಟ್ಗಳಿದ್ದರು. ಆದರೆ ಇಂದು ಪ್ರಸಾದ್ ನೇತ್ರಾಲಯ ಉಡುಪಿಯಲ್ಲಿ 15 ಜನ ಕಣ್ಣಿನ ವೈದ್ಯರು ನಮ್ಮ ಜೊತೆಗಿದ್ದಾರೆ. 15 ಮಂದಿ ವೈದ್ಯರಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು. ಕೆಲವರಿಗೆ ವಾಹನ ತೆಕೊಳ್ಳೋ ಹುಚ್ಚು, ಕೆಲವರಿಗೆ ಬಂಗಾರ ತೆಕೊಳ್ಳೋ ಹುಚ್ಚು. ನನಗೆ ವಿಶ್ವದ ಯಾವುದೇ ಒಂದು ಉತ್ತಮ ದರ್ಜೆಯ ಉಪಕರಣಗಳು ಬಂದರೆ ನಮ್ಮ ಉಡುಪಿಯ ಪ್ರಸಾದ್ ನೇತ್ರಾಲಯದಲ್ಲಿ ಅಳವಡಿಸಿ ಜನರಿಗೆ ಸೇವೆ ಕೊಡುವಂಥ ಹುಚ್ಚು. ಸೊ ಈ ನಿಟ್ಟಿನಲ್ಲಿ ತಮಗೆ ತಿಳಿದಾಗೆ ಉಡುಪಿ ಪ್ರಸಾದ್ ನೇತ್ರಾಲಯದಲ್ಲಿ ಇಲ್ಲದ ಮಿಷಿನ್ಗಳೇ ಇಲ್ಲ. ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ತಂತ್ರಜ್ಞಾನ, ಕಣ್ಣಿನ ಲೇಸರ್ ಚಿಕಿತ್ಸೆ ಅಥವಾ ಕನ್ನಡಕ ರಹಿತಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನ, ಲ್ಯಾಸಿಕ್ ಮಿಷೀನು ಮತ್ತು ಸ್ಮೈಲ್ ಮಿಷೀನು, ಕಣ್ಣಿನ ಮೆಳ್ಳೆಗಣ್ಣು ಚಿಕಿತ್ಸೆ, ಕಣ್ಣಿನಲ್ಲಿ ನೀರು ಬರೋದು ನಿಲ್ಲಿಸೋ ಚಿಕಿತ್ಸೆ, ಡ್ರೈ ಐ ಕ್ಲಿನಿಕ್ ಯಾರ ಹತ್ರ ಇಲ್ಲ, ಈ ರಿಫ್ರಾಕ್ಟಿವ್ ಕ್ಲಿನಿಕ್ ಇದು ಎಲ್ಲಿಯೂ ಸೌತ್ ಕೆನಡಾದಲ್ಲಿ ಯಾರ ಹತ್ರ ಇಲ್ಲ. ಅದರ ಜೊತೆಗೆ ಆರ್ಥೋಪ್ಟಿಕ್ ಕ್ಲಿನಿಕ್ ಅಂತ ಅಂದರೆ ಕಣ್ಣಿನ ಫಿಸಿಯೋಥೆರಪಿ ಮಾಡುವಂಥ ಕ್ಲಿನಿಕ್, ಅದೊಂದು ಸಪ್ರೇಟ್ ಕ್ಲಿನಿಕ್, ಲೋ ವಿಷನ್ ಏಡ್ ಕ್ಲಿನಿಕ್, ಬೇರೆ ಬೇರೆ ರೀತಿಯ ಎಲ್ಲ ಕಣ್ಣಿಗೆ ಏನು ಬೇಕೋ ಎಲ್ಲ ತಂತ್ರಜ್ಞಾನವನ್ನು ನಾವು ಅಳವಡಿಸ್ಕೊಂಡು ಬಂದು ಇಂಥ ಒಂದು ತಂತ್ರಜ್ಞಾನವನ್ನು ಕಣ್ಣಿನ ಹಾಸ್ಪಿಟ್ಲಲ್ಲಿ ಮಾಡಬೇಕಾದ್ರೆ ನಿಮಗೆ ಅಗಾಧ ಪೇಷಂಟ್ ಬೇಕಾಗ್ತದೆ. ಇಲ್ಲಿದ್ರೆ ನಿಮಗೆ ಸವಾಲು. ಯಾಕಂತೇಳಿದರೆ ನನಗೆ ತಿಂಗಳಿಗೆ ಕಟ್ಟಬೇಕಾದಂಥ ಲೋನಿನ ಅಮೌಂಟೇ ಅಗಾಧವಾಗಿದೆ. ಆಲ್ಮೋಸ್ಟ್ ಕೆಲವೊಂದು ಬಾರಿ ನಾನೇ ಕೂತು ಆಲೋಚನೆ ಮಾಡಲಿಕ್ಕೊಂಡು ನನಗಿದೆಲ್ಲ ಬೇಕಾ, ನನಗೆ ಯಾಕೆ ಈ ಜನರಿಗೆ ನಾನು ಸೇವೆ ಕೊಡಬೇಕಂದು. ಇವತ್ತು ನಿಮ್ಮ ಮಾಧ್ಯಮ ಮುಂದೆ ನನಗೆ ಹೇಳಲಿಕ್ಕೆ ಭಾಳ ಒಂದು ಬೇಸರನು. ಸೌತ್ ಕೆನಡಾ ಎಂಬುದು ಅಂದರೆ ದಕ್ಷಿಣ ಕನ್ನಡ ಆಗ್ಬೋದು, ದಕ್ಷಿಣ ಕನ್ನಡ ಸ್ವಲ್ಪ ಕಡಿಮೆ ಮಟ್ಟಿಗೆ, ಮುಖ್ಯವಾಗಿ ಉಡುಪಿ ಜಿಲ್ಲೆ ಜಾತ್ಯತೀತ ಆಧಾರದ ಮೇಲೆ ನಡೆಯುವಂಥ ಒಂದು ಜಾತಿ ಲೆಕ್ಕಾಚಾರದಲ್ಲಿ ಎಷ್ಟೋ ಜನ ನಮ್ಮಲ್ಲಿ ಇಷ್ಟು ಫೆಸಿಲಿಟಿ ಇದ್ದರೂ ಇಲ್ಲ ನಮ್ಮ ಜಾತಿದು ಅಲ್ಲೊಂದು ಆಸ್ಪತ್ರೆ ಇದೆ ಅಲ್ಲೇ ಹೋಗ್ತಾರೆ, ಅವರಿಗೆ ಅಲ್ಲಿ ಫೆಸಿಲಿಟಿ ಇಲ್ಲ. ಆ ಆಸ್ಪತ್ರೆಯವರು ನಿಮಗೆ ನೋಡಿ ಈ ತೊಂದರೆ ಉಂಟು, ಇಲ್ಲಿ ಇಲ್ಲ, ನೀವು ಬೆಂಗಳೂರಿಗೆ ಹೋಗಿ ತೋರಿಸಿ ಅಂತ ಕಳಿಸ್ತಾರೆ. ಆ ಒಂದು ರೋಗಿಗಳಿಗೆ ಎಷ್ಟು ಕಷ್ಟಪಡ್ತಾರೆ. ಬೆಂಗಳೂರಿಗೆ ಹೋಗಿ ಬರಲಿಕ್ಕೆ ಅವರಿಗೆ 10,000 ರೂಪಾಯಿ ಖರ್ಚು ಕಾರ್ನಲ್ಲಿ ಹೋಗಿ, ಮತ್ತು ಆಪ್ರೇಷನ್ನು ನಮ್ಮ ಉಡುಪಿಯ ಪ್ರಸಾದ್ ನೇತ್ರಾಲಯಕ್ಕಿಂತ 3 ಪಟ್ಟು ಹೆಚ್ಚು, ಎಲ್ಲವೂ ಕಾಸ್ಟ್ಲಿ. ಆದರೆ ಬೇರೆ ಕಡೆಗೆ ಹೋದಂಥ ಅವರು ರೋಗಿಗಳನ್ನು ನಮ್ಮ ಆಸ್ಪತ್ರೆಗೆ ಕಳಿಸಿದ್ರು. ಯಾಕಂದರೆ ಇಲ್ಲಿ ಕಳಿಸಿದರೆ ಇನ್ನು ಮುಂದೆ ಆ ರೋಗಿಗಳು ಅವ್ರ ಹತ್ರ ಬರದೇ ಇರ್ಬೋದು ಎಂಬ ಆತಂಕ ಡಾಕ್ಟರ್ಗಳಿಗೆ. ಆದರೆ ರೋಗಿಗಳಿಗೂ ತಲೆ ಇಲ್ವಾ? ಅವರು ಇಲ್ಲ, ನಮ್ಮ ಜಾತಿಯ ಡಾಕ್ಟರ್ ಅಲ್ಲೇ ಇದ್ದಾರೆ, ಅದೇ ಜಾತಿಗೆ ಹೋಗಬೇಕು, ಅವರು ಇದೇ ಭಾಷೆ ಮಾತಾಡ್ತಾರೆ, ಅಲ್ಲಿಗೆ ಹೋಗಬೇಕು. ಇದೇ ರೀತಿಯ ಒಂದು ಜಾತ್ಯತೀತ ಆಧಾರದಲ್ಲಿ ನಡೆದಿದೆ. ಕೆಲವೊಂದು ಸತಿ ಭಾಳ ಬೇಸರ ಕೂತ್ಕೊಂಡು ನಾನು ಬೇಸರ ಪಟ್ಟಿದ್ದೇನೆ. ಯಾಕೆ ನಾನು ಜನರಿಗೋಸ್ಕರ ಇಷ್ಟಕ್ಕೊಂದು ನಾನು ಉಪಕರಣ ಹಾಕಿ ನಾನು ಆಸ್ಪತ್ರೆ ಮಾಡಬೇಕು, ಯಾಕೆ ನಾನು ಜನರಿಗೋಸ್ಕರ ಸೇವೆ ಕೊಡಬೇಕು? ಇವೆಲ್ಲ ನೋಡೋತ್ತಿಗೆ ನನಗೆ ಕೆಲವೊಂದು ಸತಿ ತುಂಬ ನಾನು ಕೂತು ಅಗತ್ಯ ಉಂಟಂತ ಆಗ್ತದೆ. ಆದರೆ ಬಹುಶಃ ನಿಮ್ಮ ಒಂದು ಕಳವಳ ಆತಂಕ ಖಂಡಿತ ಒಬ್ಬ ಎಂಟರ್ಪ್ರಿನರ್ ಆಗಿ ನಿಮಗೆ ಅದು ಅನಿಸ್ಬೋದು. ಅಂದರೆ ಬಿಟ್ಟು ಕರಾವಳಿಯಲ್ಲಿ ಅಥವಾ ನಾನು ಆರಂಭದಲ್ಲಿ ಹೇಳಿದಾಗೆ ಕರಾವಳಿ ಆಚೆಗೆ ಕೂಡ ಪ್ರಸಾದ ನೇತ್ರಾಲಯಕ್ಕೆ ಇರುವಂಥ ಹೆಸರು ಮತ್ತು ನಿಮ್ಮ ಬಗ್ಗೆ ಇರುವಂಥ ಒಂದು ಒಲವು, ನೀವು ಈಗ 1000 ಗಟ್ಟಲೆ ಉಚಿತ ಶಿಬಿರಗಳನ್ನು ಮಾಡಿರುವಂಥದ್ದು, ಉಚಿತ ಕನ್ನಡಕ ಕೊಡುವಂಥದ್ದು, ಸೊ ಅವೆಲ್ಲವೂ ನಿಮ್ಮ ಬಗ್ಗೆ ಒಂದು ವಿಶೇಷವಾದ ಕಾಳಜಿಯನ್ನು ಸೃಷ್ಟಿ ಮಾಡಿದೆ. ಅಲ್ಲ, ಅದು ಖಂಡಿತ. ಯಾಕಂದರೆ ಯಾವನು ಫ್ರೀ ಕನ್ನಡಕ ಕೊಡ್ತಾನೆ? ಈಗ ಕರಾವಳಿಲಿ ಇಷ್ಟು ಕಣ್ಣಿನ ಹಾಸ್ಪಿಟ್ಲು ಕ್ಯಾಂಪ್ ಮಾಡಿ ಅವ್ರ ಕೈಯಿಂದ ಫ್ರೀ ಕನ್ನಡಕ ಕೊಟ್ಟದ್ದೇ ಇತಿಹಾಸ ತೋರಿಸಿ. ಫ್ರೀ ಕನ್ನಡಕ ಅಂದರೆ ಕ್ಯಾಂಪ್ ಮಾಡಿ ಅದಕ್ಕೆ ಯಾರಾದರೂ ಒಬ್ಬ ಸ್ಪಾನ್ಸರ್ ಇದ್ದರೆ ಸ್ಪಾನ್ಸರ್ ಕೈಯಿಂದ ಅವ್ರು ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಈಗ ಒಬ್ಬ ಒಂದು ಕ್ಯಾಂಪ್ ಮಾಡ್ತಾರೆ, ಒಬ್ಬ ಕ್ಯಾಂಪಿಗೆ ಒಂದು 25,000 50,000 ಡೊನೇಷನ್ ಕೊಡ್ತಾರೆ, ಅದನ್ನು ತಗೊಂಡು ಕನ್ನಡಕ ಮಾಡಿ ಕೊಡ್ತಾರೆ. ಇದಾಗಲ್ಲ. ಇದು ನಮ್ಮ ಪ್ರಸಾದ್ ನೇತ್ರಾಲಯಕ್ಕೆ ಮೂಲಕನೇ ನಾವು ಫ್ರೀ ಕನ್ನಡಕ ಕೊಡ್ತೀವಿ. ಈಗ ನಿನ್ನೆ ತಾನೇ ನಾನು ಕಾಸರಗೋಡಲ್ಲಿ ಒಂದು ಕ್ಯಾಂಪ್ ಮಾಡಿದೆ, ಪೂರ್ತಿ ಪ್ರಸಾದ್ ನೇತ್ರಾಲಯ ಮೂಲಕನೇ ಕೊಡೋದು. ನಾವು ಯಾರೋ ಕೆಲವೊಂದು ಕಂಪನಿಗಳಿಗೆ ನಾವು ಒಂದಿಷ್ಟು ಬಿಸ್ನೆಸ್ ಕೊಡ್ತೇವೆ. ಬಿಸ್ನೆಸ್ ಕೊಟ್ಟದ್ರಿಂದ ಆ ಕಂಪನಿಯವರು ನಾವು ಅವ್ರ ಹತ್ರ ಬೇರೆ ಯಾವುದೇ ರೀತಿಯ ಫಲಾಪೇಕ್ಷತೆ ಇರುವುದಿಲ್ಲ. ಉದಾಹರಣೆಗೆ ಈಗ ನಾವು ಒಂದು ಕಂಪನಿಯವರಿಗೆ ನಾವು ಬಿಸ್ನೆಸ್ ಕೊಟ್ಟರೆ ಅವ್ರು ಹೇಳ್ತಾರೆ, ನೀವು ಇಷ್ಟು ಲಕ್ಷ ಬಿಸ್ನೆಸ್ ಕೊಟ್ಟರೆ ನಿಮ್ಗೆ ಏನು ಬೇಕು, ನಿಮಗೆ ಹೊರಗಡೆ ದೇಶಕ್ಕೆ ಪ್ರಯಾಣಕ್ಕೆ ಟಿಕೆಟ್ ಬೇಕಾ, ಅಂಥವು ಬೇಕಾ, ನಾವು ಯಾವುದೂ ತಗೊಳ್ಳೋದಿಲ್ಲ. ಆವಾಗ ನಾವೇನು ಹೇಳ್ತೇವೆ, ಇದಲ್ಲ, ಯಾವುದು ಫಾರ್ಮಾ ಕಂಪನಿಗಳಲ್ಲ, ಕೆಲವೊಂದು ಬಾರಿ ಕನ್ನಡಕದ ಡಿಸ್ಟ್ರಿಬ್ಯೂಟರ್ ಇರ್ಬೋದು. ಅಂಥ ಸಮಯದಲ್ಲಿ ನಾವು ಅವ್ರ ಹತ್ರ ಏನು ನಾವು ಫಲಾಪೇಕ್ಷೆ ತಗೊಳ್ಳೋದಿಲ್ಲ. ನೋಡಿ, ನಾವು ಕ್ಯಾಂಪ್ ಮಾಡೋತ್ತಿಗೆ
ಬಡವರಿಗೆ ಫ್ರೀ ಕನ್ನಡಕೊಂಡು ಕೊಡಿ ಅಂದರೆ ನಾವು ಮಾಡಿದ ಅರ್ನಿಂಗಿನ ಇದನ್ನು ನಮಗೆ ರಿಟರ್ನ್ ಕೊಡೋ ಬದಲು ಫ್ರೀ ಕನ್ನಡಕೊಂಡು ಕೊಡ್ತೇವೆ ಅಂದರೆ ನಾವೇ ಕೈಯಿಂದ ಕೊಟ್ಟಾಗಿದೆ. ಇಂಥ ಸೇವೆಯನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಕೆರೆಯ ನೀರು ಕೆರೆಗೆ ಚೆಲ್ಲಿ ಎಂಬ ಕಾನ್ಸೆಪ್ಟನ್ನು ನಾವು ಮಾಡಿದಷ್ಟು ಕ್ಯಾಂಪು ಯಾರೂ ಮಾಡಿಲ್ಲ. ನಮ್ಮದೇ ನೋಡಿ ಇವತ್ತು ನೋಡಿ ಇಷ್ಟು ಮಳೆ ಬರ್ತಾ ಉಂಟು. ಶಿವಮೊಗ್ಗ ಜಿಲ್ಲೆಯ ಆನಂದಪುರದಲ್ಲಿ ಕ್ಯಾಂಪ್ ಮಾಡಿ ಬಂತು. ಈಗ ನನ್ನ ವೆಹಿಕಲ್ ಅಷ್ಟೇ ಉಡುಪಿಗೆ ಬಂತು. 7:30 ಆಗಿದೆ. ನನ್ನ ಡಾಕ್ಟ್ರ್ ಈಗ ಫೋನ್ ಮಾಡಿದರೆ ಈಗ ಆಪ್ರೇಷನ್ ಈಗ ಶುರು ಮಾಡೋದು, ನಾಳೆ ಬೆಳಿಗ್ಗೆ ಮಾಡೋದು ಅಂತ. ಆ ನಮ್ಮನಿ ಪರಿಸ್ಥಿತಿ. ಡೈಲಿ ಕ್ಯಾಂಪ್ ಆಪ್ರೇಷನ್ಗಳು 7 ಜಿಲ್ಲೆ: ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಈ ಕಡೆಗೆ ಹಾಸನ, ಹಾವೇರಿ, ಈ 7 ಜಿಲ್ಲೆ, ಮತ್ತು ನೆರೆ ರಾಜ್ಯ ಕಾಸರಗೋಡು, ಪಕ್ಕದಲ್ಲಿ ಗೋವಾ ಮತ್ತು ಗುಜರಾತ್. ಇಷ್ಟು ರಾಜ್ಯಗಳನ್ನು ನಾವು ಕವರ್ ಮಾಡ್ಕೊಂಡು ಬರ್ತಿದ್ವಿ. ಇದು ನಮ್ಮ ಪ್ರಸಾದ್ ನೇತ್ರಾಲಯ ಅಂಗಸಂಸ್ಥೆ ಆದಂಥ ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಅದರ ಮುಖಾಂತರ ಮಾಡ್ಕೊಂಡು ಬರ್ತೇವೆ. ಆದರೆ ಇಷ್ಟೆಲ್ಲ ಉಪಕರಣಗಳಿಟ್ಟು ಅದೇ ನಾನು ಈಗಾಗಲೇ ಹೇಳಿದೆ, ಎಲ್ಲ ಒಳ್ಳೆಯ ಟ್ರೀಟ್ಮೆಂಟು. ಕೆಲವರು ಬಡವರಿಗೆ ತೊಂದರೆ ಬರೋದು, ಉಚಿತ ಬೇಕಾದಾಗ ನಮ್ಮ ಹತ್ರ ಬರ್ತಾರೆ, ಪೇಮೆಂಟ್ ಇದು ಇನ್ನೊಂದು ಕಡೆ ಹೋಗ್ತಾರೆ. ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿ 4 ಲಕ್ಷ ಖರ್ಚು ಮಾಡಿ ಹಿಂದೆ ಬರ್ತಾರೆ. ಬಾರಿ ಒಂದು ವಿಪರ್ಯಾಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್ ವೀಕ್ಷಕರಿಗೆ, ಒಂದು ದೃಷ್ಟಿ ಮಾತುಕತೆಯಲ್ಲಿ ಈಗ ಒಂದು ಸಣ್ಣ ಬ್ರೇಕ್ನ ಬಳಿಕ ನಾವು ಈ ಒಂದು ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಆರ್ ಮಿಷನ್ ಯೋರ್ ವಿಷನ್, ಸೈಟ್ ಫಸ್ಟ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪ್ವೆಲ್, ಉಜ್ಜೋಡಿ, ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ. ಎಸ್, ಬ್ರೇಕಿನ ಬಳಿಕ ದೃಷ್ಟಿ ಮಾತುಕತೆಗೆ ಮತ್ತೆ ಸ್ವಾಗತ. ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಅರ್ಪಿಸುವಂಥ ದೃಷ್ಟಿ ಮಾತುಕತೆ ಇದು. ಎಸ್, ಈಗ ಬೆಂಗಳೂರಿನಲ್ಲಿ ನಾನೀಗ ವೀಕ್ಷಕರ ಒಂದು ಏನವರಿಗೆ ಕನ್ವಿನ್ಸ್ ಆಗೋ ಕಾರಣಕ್ಕಾಗಿ ಪ್ರಶ್ನೆ ಕೇಳ್ತಾ ಇರುವಂಥದ್ದು, ಬೆಂಗಳೂರಿನಲ್ಲಿ ಅಥವಾ ಹೈದರಾಬಾದ್ನಲ್ಲಿ ಸಿಗುವಂಥ ಎಲ್ಲ ಚಿಕಿತ್ಸೆ ಸೌಲಭ್ಯಗಳು ಪ್ರಸಾದ್ನಲ್ಲಿ ಉಂಟು. ಹೌದು. ಎಸ್, ಖಂಡಿತ ವೀಕ್ಷಕರೇ, ಈ ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ಡಾಕ್ಟರ್ ಆರಂಭದಲ್ಲೇ ಹೇಳಿದರು, ಜಗತ್ತಿನಲ್ಲಿ ಕಣ್ಣಿನ ಚಿಕಿತ್ಸೆಗೆ ಸಂಬಂಧಪಟ್ಟಾಗಿ ಸಿಗುವಂಥ ಎಲ್ಲ ಆಧುನಿಕ ಸಲಕರಣೆ ಮತ್ತು ಸೌಲಭ್ಯಗಳು ಪ್ರಸಾದ್ನಲ್ಲಿ ಇದ್ದಾವೆ. ಸೊ ಹಾಗಾಗಿ ನೀವು ಅಗತ್ಯ ಅಥವಾ ತುರ್ತು ಸಂದರ್ಭದಲ್ಲೂ ಅದೆಲ್ಲೋ ಬೆಂಗಳೂರಲ್ಲಿದೆ ಅಂತ, ಅದೆಲ್ಲೋ ಹೈದರಾಬಾದಲ್ಲಿ, ಚೆನ್ನೈಯಲ್ಲಿದೆ ಅಂತ ಹುಡ್ಕೊಂಡು ಹೋಗೋ ಅವಶ್ಯಕತೆಯೇ ಇಲ್ಲ. ಪ್ರಸಾದಲ್ಲಿ ಖಂಡಿತವಾಗಿಯೂ ಇದೆ. ಎಸ್ ಡಾಕ್ಟರ್, ಈಗ ಇಷ್ಟು ನೀವು ಬೇರೆ ಬೇರೆ ಸೆಂಟರ್ಗಳಲ್ಲಿ ಉಡುಪಿ, ಮಂಗಳೂರು, ತೀರ್ಥಹಳ್ಳಿ, ಸುಳ್ಯ, ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀವಿ? ಅದೇ ನೋಡಿ, ಈಗ ಉದಾಹರಣೆಗೆ ನಾವು ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಈಗ ನಾವು ಪ್ರಸಾದ್ ನೇತ್ರಾಲಯ ಎಂಬ ಒಂದು ಪೇರೆಂಟಲ್ ಸೆಂಟರನ್ನು ನಾನೇ ಅದರ ಒಂದು ವೈದ್ಯಕೀಯ ನಿರ್ದೇಶಕ, ನನ್ನ ಫ್ಯಾಮಿಲಿಯವರು ಮಾಡಿದ್ದು. ಅದು ಎಲ್ಲಿ? ಉಡುಪಿಯಲ್ಲಿದೆ. ತದನಂತರ ನಾವು ಮಂಗಳೂರಿನಲ್ಲಿ ನಾವು ಪ್ರಸಾದ್ ನೇತ್ರಾಲಯ ಮಾಡಿದ್ದು. ಇದರಲ್ಲಿ ನಾವು 4 ಜನ ಪಾರ್ಟ್ನರ್ಗಳಿದ್ದೇವೆ. ನಾನು, ಡಾಕ್ಟರ್ ವಿಕ್ರಮ್ ಜೈನು, ಡಾಕ್ಟರ್ ಹರೀಶ್ ಶೆಟ್ಟಿ. ಮತ್ತು ಸುಳ್ಯಕ್ಕೆ ಹೋದರೆ ನಾನು, ಡಾಕ್ಟರ್ ವಿಕ್ರಮ್ ಜೈನು, ಹರೀಶ್ ಶೆಟ್ಟಿ ಮತ್ತು ಡಾಕ್ಟರ್ ಶಿಬಿನ್ ಗಿರೀಶ್. ಅಥವಾ ತೀರ್ಥಹಳ್ಳಿಗೆ ಹೋದರೆ ನಾನು, ಡಾಕ್ಟರ್ ಶಶಿಧರ್, ಡಾಕ್ಟರ್ ಹರೀಶ್ ಶೆಟ್ಟಿ ಮತ್ತು ಡಾಕ್ಟರ್ ಪರೇಶ್ ಪೂಜಾರಿ. ಹೀಗೆ ಪಾರ್ಟ್ನರ್ಗಳು ಸೇರಿಕೊಂಡು ಮಾಡೋದು. ಅಂದರೆ ಅವರಿಗೂ ಒಂದು ಸ್ವಲ್ಪ ಅವಕಾಶವನ್ನು ಕೊಡೋದು. ಅವರು ವೈದ್ಯರಾಗಿ ದುಡಿತಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಉಡುಪಿ ಮಂಗಳೂರು ದೊಡ್ಡ ಸಿಟಿ, ಆದರೆ ಸಣ್ಣ ಸಣ್ಣ ಊರಿನಲ್ಲಿ ಹಾಕಿದ್ದು ಯಾಕಂತೇಳಿದರೆ, ನಮಗೆ ಸುಳ್ಯದಲ್ಲಿ ₹1 ಹಣ ತೆಗಿಲಿಕ್ಕೆ ಬಂದಿಲ್ಲ, ಲಾಸು. ಆದರೂ ಒಂದು ಸಮಾಜದ ಕಟ್ಟೆಕಡೆಯ ಒಬ್ಬ ವ್ಯಕ್ತಿಗೆ ಉತ್ತಮ ರೀತಿಯ ಕಣ್ಣಿನ ಆಪರೇಷನ್ ಸಿಗಲಿ ಎಂದು ಸುಳ್ಯದಲ್ಲಿ ಸಮೇತ ಆಪರೇಷನ್ ಮಿಷಿನ್ ಹಾಕಿದ್ದೇವೆ. ತೀರ್ಥಹಳ್ಳಿ ಹಾಕಿದ್ದೇವೆ. ಆದರೆ ತೀರ್ಥಹಳ್ಳಿ ಕ್ಲಿನಿಕ್ ದೇವರ ದಯೆಯಿಂದ ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಉಂಟು. ಆದರೆ ಸುಳ್ಯ ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಇನ್ನೊಬ್ಬರು ಕಣ್ಣಿನ ವೈದ್ಯರಿದ್ದಾರೆ, ಗೌರ್ಮೆಂಟ್ ಆಸ್ಪತ್ರೆ ಇದೆ. ಹಾಗಾಗಿ ಆ ಪಾಪ್ಯುಲೇಷನ್ಗೆ ಅಲ್ಲಿ ಬೇಡ ಇತ್ತು. ಸೊ ಓವರಾಲ್ ನಮ್ಮ ಕಾನ್ಸೆಪ್ಟ್ ಏನಂದರೆ, ಅತ್ಯಂತ ಸಮಾಜದ ಕಟ್ಟಕಡೆ ವ್ಯಕ್ತಿ, ಬಡ ವ್ಯಕ್ತಿಗೂ ಉತ್ತಮ ರೀತಿಯವರಿಗೆ ಸಿಗಬೇಕು. ಆದರೆ ಇದರಲ್ಲಿ 1-2 ಮಾತು ನಾನು ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕರ್ನಾಟಕ ರಾಜ್ಯ ದೃಷ್ಟಿ ನೀತಿ ಸಮಿತಿ ಅಧ್ಯಕ್ಷನಾಗಿ 5 ವರ್ಷ ಕೆಲಸ ಮಾಡಿದ್ದೆ. ಯಶಸ್ವಿನಿ ಅಂತ ಒಂದು ಅತ್ಯಂತ ಯಶಸ್ವಿ ಆರೋಗ್ಯ ಸ್ಕೀಮಿನ ಟ್ರಸ್ಟಿ ಸಮೇತ ಆಗಿದ್ದೆ. ಇದೀಗ ಮತ್ತೆ ಪ್ರಾರಂಭ ಆಗುವಂಥ ಒಂದು ಸಿಹಿ ಸುದ್ದಿಯನ್ನು ಸರ್ಕಾರ ಈಗಾಗಲೇ ನೀಡಿದೆ. ಆದರೆ ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದರೆ,
ಮಾನ್ಯ ಪ್ರಧಾನಮಂತ್ರಿ ಆದಂಥ ಶ್ರೀ ನರೇಂದ್ರ ಮೋದಿಯವರು ಆಯುಷ್ಮಾನ್ ಭಾರತದಂಥ ಒಂದು ಒಳ್ಳೆಯ ರೀತಿಯ ಸ್ಕೀಮನ್ನು ತಗೊಂಡು ಬಂದಿದ್ದಾರೆ. ಆದರೆ ಆ ಸ್ಕೀಮಿನ ಅನ್ನು ಭಾರತ ಸರ್ಕಾರ ಯಾವ ನಮೂನೆ ಮಾಡಿದೆ ಅದೇ ಥರ ಆ ಸ್ಕೀಮನ್ನು ಕರ್ನಾಟಕದಲ್ಲಿ ಅದು ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತನ ಮಾಡಿದ್ದಾರೆ. ಆದರೆ ಕೆಲವೊಂದು ತೊಂದರೆಗಳು ಮತ್ತು ತೊಡಕುಗಳು ಕರ್ನಾಟಕದ ಆರೋಗ್ಯ ಕರ್ನಾಟಕದಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಭಾವಿಸ್ತೇನೆ. ಈಗ ನಮ್ಮ ಹತ್ರ ದಿವಸ ಪೇಷಂಟ್ಗಳು ಬರ್ತಾರೆ, ಡಾಕ್ಟ್ರೇ ಕಣ್ಣು ಪರೆ ಬಂದಿದೆ, ಆಯುಷ್ಮಾನ್ ಕಾರ್ಡ್ ಇದೆ ನೋಡಿ, ಆಯುಷ್ಮಾನಲ್ಲಿ ನಿಮಗೆ ಬರೋದಿಲ್ಲ, ನಿಮ್ಗೆ ಯಾಕಂತ ಹೇಳಿದರೆ ನಿಮ್ಮ ಆಯುಷ್ಮಾನಲ್ಲಿ ನೀವು ಕರ್ನಾಟಕ ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾಡಬೇಕು. ಇಜ್ಜಿ ಡಾಕ್ಟ್ರೇ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಾವು ಹೋಗೋದಿಲ್ಲ, ನಮಗೆ ಬೇಡ, ನೀವೇ ಮಾಡಿ. ಇಲ್ಲ ನೀವು ಬಡವರಿದ್ದೀರಿ, ಕೊನೆಗೆ ನಾವು ಅವರನ್ನು ನೋಡಿ ನೀವು ಬಡವರಿದ್ದರೆ ಒಂದು ಕೆಲಸ ಮಾಡಿ ಇಂಥ ಕ್ಯಾಂಪಲ್ಲಿ, ಇಲ್ಲ ಡಾಕ್ಟ್ರೆ ನಮ್ಮ ಕ್ಯಾಂಪಲ್ಲಿ ಮತ್ತೆ ಬರಲಿಕ್ಕೆ ಆಗೋದಿಲ್ಲ. ಅವಾಗ ಎಷ್ಟು ನೋವಾಗ್ತದೆ ಅಂತ ಹೇಳಿದರೆ, ಕೇರಳ ಸರ್ಕಾರದಲ್ಲಿ ಯಾವುದೇ ಒಂದು ರೋಗಿಗೆ ಆಯುಷ್ಮಾನ್ ಕಾರ್ಡ್ ಇದ್ದರೆ ಅವರು ಡೈರೆಕ್ಟಾಗಿ ಸರ್ಕಾರಿ ಆಸ್ಪತ್ರೆಯಿಂದ ಲೆಟ್ರ್ ಬರ್ಸ್ಕೊಂಡು ರೆಫರಲ್ ಮಾಡಬೇಕಂತೇಳಿ ಇಲ್ಲ, ಡೈರೆಕ್ಟಾಗಿ ಬಂದು ಅವರು ಕಾರ್ಡ್ ತಗೊಂಡು ಆಸ್ಪತ್ರೆಗೆ ಬಂದರೆ ಅವರಿಗೆ ಕಣ್ಣಿನ ಆಪ್ರೇಷನ್ ಆಗ್ತದೆ. ಆದರೆ ಕರ್ನಾಟಕದಲ್ಲಿ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನನ್ನು ಸರಿ ಮಾಡಲಿಕ್ಕೆ ಹೋಗಲಿಲ್ಲ. ಅದು ಯಾವುದು ಕಾರಣಗಳಿದೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಜನಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಒಂದಷ್ಟು ಆಸ್ತಿ ಗಮನವನ್ನು ವಹಿಸಬೇಕು. ಡಾಕ್ಟರ್, ಈಗ ನೀವು ಕೇರಳವನ್ನು ಉಲ್ಲೇಖ ಮಾಡಿದಾಗ ಮತ್ತೆ ನಿಮ್ಮ ಹೆಸರಲ್ಲಿ ಕೂಡ್ಲು ಕಾಸರಗೋಡಿನವರು, ಕಾಸರಗೋಡಿನಲ್ಲಿ ಏನಾದರೂ ನಿಮ್ಮ ಪ್ರಸಾದ್ ನೇತ್ರಾಲಯದ ಘಟಕ ಆರಂಭಿಸುವಂಥದ್ದು? ಇಲ್ಲ, ಇಷ್ಟವರೆಗೆ ಆಲೋಚನೆ ಮಾಡಿಲ್ಲ. ಆದರೆ ನೋಡಿ, ಈಗ ನಾವೀಗ ಅಲ್ಲಿ ಕ್ಯಾಂಪ್ಗಳನ್ನು ಮಾಡಿ ಬರ್ತೇವೆ. ಅಲ್ಲಿಗೆ ನಾವು ಈಗಾಗಲೇ ನಾವು ನಿನ್ನೆ ಸರ್ಕಾರಕ್ಕೆ, ಕೇರಳ ಸರ್ಕಾರಕ್ಕೆ ನಾವು ನಿನ್ನೆ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದೇವೆ ಫ್ರೀ ಕ್ಯಾಂಪಿಗೆ. ಸರ್ಕಾರದಿಂದ ಏನಾದರೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಬರುವಂಥ ಏನಾದರೂ ಸೌಲಭ್ಯ ಇದ್ದರೆ ನಮ್ಗೆ ಕೊಡಿ ಅಂತ ನಿನ್ನೆ ನಾವು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಸಹಾಯ ಮಾಡುವಂಥ ಜಿಲ್ಲಾ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ರಾಮದಾಸ್ ಅವರು ಅಶ್ಯೂರೆನ್ಸು ಕೊಟ್ಟಿದ್ದಾರೆ. ಬೇಸಿಕಲಿ ಮುಖ್ಯ ಉದ್ದೇಶ ನೋಡಿ, ಹಣ ಇದ್ದವರು ಬಂದೇ ಬರ್ತಾರೆ, ಬಡವರು ಎಲ್ಲಿಗೆ ಹೋಗಬೇಕಂತ. ಹಾಗಾಗಿ ಅಂಥ ಒಂದು ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು, ನಾನು ಅವರಿಗೋಸ್ಕರ ಕೆಲಸ ಮಾಡೋದು, ಪ್ರಧಾನಮಂತ್ರಿಗೋಸ್ಕರ ಕೆಲಸ ಮಾಡೋದು. ಅವರು ಇಷ್ಟೆಲ್ಲ ಸ್ಕೀಮನ್ನು ತಂದಿದ್ದಾರೆ. ಆದರೆ ಅದನ್ನು ಜನರಿಗೆ ಮುಟ್ಟುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಂತ ನಾನು ಇಷ್ಟಪಡ್ತೇನೆ. ಅದನ್ನು ಮಾಡಿದರೆ ಮಾತ್ರ ಅಲ್ಲಿ ಯಾವ ಸ್ಕೀಮ್ ಇದೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಜನರಿಗೆ ಮುಟ್ಟುವಂಥ ಕೆಲಸ ಆಗ್ತದೆ ಎಂಬ ಒಂದು ಭಾವನೆಯನ್ನು ಹೇಳಿಕೊಳ್ಳಲಿಕ್ಕೆ ಸ್ಕೀಮ್ ಅಂತ ಇರುತ್ತೆ, ಅದು ಕಟ್ಟಕಡೆ ಜನರಿಗೆ ರೀಚ್ ಆಗ್ತಾ ಇಲ್ಲ. ಏನೋ ಸಣ್ಣ ಟೆಕ್ನಿಕ್. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಒಂದು ಯಶಸ್ವಿನಿ ಕಾರ್ಯಕ್ರಮವನ್ನು ಮತ್ತೆ ಪುನಃ ತರಬೇಕಂತ ಹೊರಟಿದ್ದಾರೆ. ಅದು ತುಂಬ ಶ್ಲಾಘನೀಯ. ನಾವು ಮಾನ್ಯ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ನಾನು ಶ್ಲಾಘಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಅವರು ಒಂದು ಒಳ್ಳೆ ರೀತಿಯಂಥ ಒಂದು ಕಾರ್ಯಕ್ರಮವನ್ನು ಅವರು ತಂದಿದ್ದಾರೆ. ಹಾಗಾಗಿ ಈ ಯಶಸ್ವಿನಿ ಸ್ಕೀಮ್ ಬಂದರೆ ಅದರಲ್ಲಿ ಕಣ್ಣಿನ ಪೊರೆ ಆಪರೇಷನ್ ಸೇರಿಕೊಂಡಿದೆ. ಆವಾಗ ಆ ಮೂಲಕ ಆದರೂ ರೋಗಿಗಳಿಗೆ ಯಾವುದಾದ್ರೂ ಒಂದು ಸ್ಕೀಮಿನ ಮೂಲಕ ಸಿಗುವಂತ ಆಗಲಿ ಅಂತೇಳಿ ಖಂಡಿತ ಅಗತ್ಯ ಕೂಡ. ಯಾಕಂತ ಹೇಳಿದ್ರೆ ನಾವು ಆರೋಗ್ಯದ ವಿಚಾರಕ್ಕೆ ಬರುವಾಗ ಕಣ್ಣಿದ್ದು ಸಮಸ್ಯೆ ಸಾಮಾನ್ಯವಾಗಿ ಕಾಡ್ತಾ ಇರುತ್ತೆ. ಒಂದು ಪರ್ಟಿಕ್ಯುಲರ್ ಏಜಿಗೆ ಬಂದಾಗ ಡಾಕ್ಟರ್, ಸಾಮಾನ್ಯವಾಗಿ ಕಣ್ಣಿನ ಪೊರೆ ಎದ್ದಿರಬಹುದು, ಬೇರೆ ಬೇರೆ ಕಾಯಿಲೆಗಳು. ನಾನು ನಿಮಗೆ ಒಂದು ಮಾತು ಹೇಳ್ತೇನೆ. ನಾನು ತೀರ್ಥಹಳ್ಳಿಗೆ ಹೋದಾಗ ಒಂದು ಲೇಡಿ ಒಂದು ಕಣ್ಣು ಹೋಗಿದೆ, ಇನ್ನೊಂದು ಕಣ್ಣು ಗ್ಲೊಕೋಮದಿಂದ ಹೋಗಿದೆ, ಕುರುಡಿಯಾಗಿ ಕೂತಿದ್ರು. ನೋಡೋತ್ತಿಗೆ ಕಣ್ಣೀರು ಬಂದು ನನಗೆ, ಏನಾದರೂ ಮಾಡಬೇಕು ಇವರಿಗಂತ. ನೋಡಿ, ನಾನು ಭಾಳ ವಿದೇಶದಲ್ಲಿ ಬೇರೆ ಬೇರೆ ದೇಶದಲ್ಲಿ ನಾನು ಟ್ರೈನಿಂಗ್ ಹೋಗಿದ್ದೇನೆ. ಕಣ್ಣಿನದ್ದು ವಿಶ್ವದ ಯಾರು ನಂಬರ್ 1 ಡಾಕ್ಟರ್ಸ್ ಎಲ್ಲರೊಟ್ಟಿಗೂ ನಾನು ಸಂಪರ್ಕ ಇಟ್ಕೊಂಡಿದ್ದೀನಿ. ಅಖಿಲ ಕರ್ನಾಟಕ ಕಣ್ಣಿನ ತಜ್ಞರ ಸಂಘದ ಉಪಾಧ್ಯಕ್ಷ ನಾನೇ. ಅಖಿಲ ಭಾರತ ಕಣ್ಣಿನ ತಜ್ಞರ ಸಂಘದ ವೈಜ್ಞಾನಿಕ ಸಮಿತಿಯ ಇಲೆಕ್ಟೆಡ್ ಅಂದರೆ ಇಲೆಕ್ಷನಲ್ಲಿ ವಿನ್ ಆದಂಥ ಒಂದು ಮೆಂಬರ್ ನಾವು 7 ಜನ ಇರೋದು. ಇಡೀ ಇಂಡಿಯಾದಲ್ಲಿ 35,000 ಕಣ್ಣಿನ ವೈದ್ಯರಿದ್ದಾರೆ, ಅದರಲ್ಲಿ 7 ಜನ ನಾವು. ಸೊ ಸೈಂಟಿಫಿಕ್ ಪ್ರೋಗ್ರಾಮನ್ನು ಮತ್ತು ಸೈನ್ಸನ್ನು ಕಣ್ಣಿನ ವೈದ್ಯರಿಗೂ ತಿಳಿ ಹೇಳುವ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ. ನಿರಂತರ ಪ್ರಯತ್ನ, ಜನರಿಗೆ ಒಳ್ಳೆಯದಾಗಬೇಕು. ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದರೆ, ಐ ಆಮ್ ಲೀಸ್ಟ್ ಬಾದರ್ಡ್. ನಮಗೇನು ಕಾರ್ ತಗೊಳ್ಬೇಕು, ಆಸ್ತಿ ಮಾಡಬೇಕು ಆಸೆ ಇಲ್ಲ. ಜನರಿಗೆ ಉತ್ತಮ ರೀತಿಯಿಂದ ಸೇವೆ ಕೊಟ್ಟು ಅದರಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಆಸೆ ನಮ್ಮದು. ಇದು ಡಾಕ್ಟರ್, ಸಾಮಾನ್ಯವಾಗಿ ಈ ಸಾಮಾಜಿಕ ಕಳಕಳಿ ಬದ್ಧತೆ, ಯಾಕಂದರೆ ವೈದ್ಯರ ಲೋಕ ಬೇರೆ, ವೈದ್ಯರ ತುಂಬ ಒಂದಷ್ಟು ಬ್ಯುಸಿ ಕೂಡ ಇರ್ತಾರೆ. ಮತ್ತು ಸಾಮಾನ್ಯವಾಗಿ ದೊಡ್ಡ ಆಸ್ಪತ್ರೆಗಳಿಗೆ ಹೋದರೆ ಒಳ್ಳೆಯ ಆದಾಯ ಕೂಡ ಬರುವಂಥ ಸಾಧ್ಯತೆಗಳೆಲ್ಲ ಇರುವಂಥದ್ದೇ. ನೀವು ಇಂಥ ಒಂದು ಕಳಕಳಿಯಿಂದಲೇ ಕೆಲಸ ಮಾಡ್ತಾ ಇರುವ ಆ ಶಕ್ತಿ, ಪ್ರೇರಣೆ ಏನಂತ? ಪ್ರೇರಣೆ ಏನಿಲ್ಲ, ನಾನು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿದ್ದೆ ನನಗೆ ಪ್ರೇರಣೆ. ಅಲ್ಲಿ ತುಂಬ ಬಡ ರೋಗಿಗಳು ಬರ್ತಿದ್ರು. ಸೊ ಅವರನ್ನು ಈಗ ಕಣ್ಣಿನ ಸಮಸ್ಯೆ ಇರೋದೇ ಬಡವರಿಗೆ, ಅವರನ್ನು ಹೇಗೆ ಸರಿ ಮಾಡಬೇಕು ಈ ನಿಟ್ಟಿನಲ್ಲಿ ತುಂಬ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ಕ್ಯಾಂಪ್ ಮಾಡಿದಂಥ ಒಂದು ಪ್ರೇರಣೆಯಿಂದಾಗಿ ನಾವೀಗ ಉಚಿತ ಶಿಬಿರಗಳನ್ನು ಮಾಡ್ತೇವೆ. ಅದರ ಜೊತೆಗೆ
ನಾನು ಇಷ್ಟವರೆಗೆ ಆಲ್ರೆಡಿ ಮೋರ್ ದೆನ್ 150 ಕಣ್ಣಿನ ವೈದ್ಯರನ್ನು ಬೇರೆ ಬೇರೆ ರೀತಿಯಲ್ಲಿ ತರಬೇತಿ ಮಾಡಿ ನಮ್ಮಲ್ಲಿ ಕಲಿತಂಥ ಎಲ್ಲ ಕಣ್ಣಿನ ವೈದ್ಯರು ಬೇರೆ ಬೇರೆ ಕಡೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾರೆ. ಭಾಳ ಒಂದು ದುರದೃಷ್ಟ ಅಂತ ಹೇಳ್ಬೋದು. 3 ವರ್ಷ MS ಕಲ್ತಿರ್ತಾರೆ. MS ಕಲ್ತು ಹೊರಗೆ ಬರೋದಕ್ಕೆ ಕಣ್ಣಿನ ಆಪರೇಷನ್ ಎಂಬುದು ಗೊತ್ತಿರೋದಿಲ್ಲ. ಅವರಿಗೆ ಕೇವಲ ನಮ್ಮಲ್ಲಿ 1.5 ವರ್ಷ ಸೇರಿ ಪ್ರಾಪರ್ ಕಣ್ಣಿನ ವೈದ್ಯರಾಗಿ ನಾವು ಮಾಡಿ ಕಳಿಸ್ತೇವೆ. ಆ್ಯಕ್ಚುಲಿ ಭಾರತ ಸರ್ಕಾರವು ಈ PG ಕೋರ್ಸ್ಗಳನ್ನೆಲ್ಲ ನಮ್ಮಂಥ ಪ್ರೈವೇಟ್ ಆಸ್ಪತ್ರೆ ಕೊಡಬೇಕು. ಸುಮ್ಮನೆ ಮೆಡಿಕಲ್ ಕಾಲೇಜಿಗೆ ಕೊಟ್ಟಿದ್ದಾರೆ, ಯಾಕೆ ಕೊಡಬೇಕು? ಉಪಯೋಗ ಇಲ್ಲ. ಇದೆಲ್ಲ ಒಂದು ಪಕ್ಕಾ ಪ್ರಾಕ್ಟಿಕಲ್ ಆದ ಅನುಭವ ಆಗುತ್ತೆ. ಅಲ್ಲಿ ಬಂದಿದ್ದರೆ ಇಲ್ಲ, ಅಲ್ಲಿ 3 ವರ್ಷ ಇರ್ತಾರೆ, ಅವರು ಸುಮ್ಮನೆ ಡ್ಯೂಟಿ ಮಾಡ್ತಾರೆ. ಒಂದು ಇಂಡಿಯಾದಲ್ಲಿ ಎಷ್ಟೋ ಸಾವಿರ ಮೆಡಿಕಲ್ ಕಾಲೇಜ್ ಇದೆ, ಅದರಲ್ಲಿ ಒಂದು 5% ಮೆಡಿಕಲ್ ಕಾಲೇಜಲ್ಲಿ ಮಾತ್ರ ಅವರನ್ನು ಒಂದು ಉತ್ತಮ ಕಣ್ಣಿನ ವೈದ್ಯರಾಗಿ ಮಾಡಿ ಕಳಿಸ್ತಾರೆ. ನಾನು ಕಣ್ಣಿನ ವಿಭಾಗದ ಬಗ್ಗೆ ಹೇಳ್ತೇನೆ. ಉಳಿದವರೆಲ್ಲರೂ ಫೆಲೋಶಿಪ್ ಅಂದರೆ ಕಲಿತು 3 ವರ್ಷ ಆದಮೇಲೆ 1 ವರ್ಷ ಸರ್ಕಾರಿ ಕೆಲಸ ಮಾಡಿಕೊಂಡು ಮತ್ತೆ ಬಂದು ಫೆಲೋಶಿಪ್ಪಿಗೆ ಸೇರ್ತಾರೆ. ಈ ವರ್ಷ ನಮ್ಮಲ್ಲಿರೋ 8-9 ಸೀಟಿಗೆ 25 ಕಣ್ಣಿನ ವೈದ್ಯರು ಅಪ್ಲೈ ಮಾಡಿದ್ದಾರೆ. ನಾವು ಏನು ಕಲ್ತಿಲ್ಲ ಸರ್. ಅದು ಕೋವಿಡ್ ಟೈಮಲ್ಲಂತೂ ನಮ್ಮನ್ನು ಕೋವಿಡ್ ವಾರ್ಡಿಗೆ ಹಾಕಿದರು, ಏನೂ ಕಲ್ತಿಲ್ಲ. ಹಾಗಾಗಿ ಸರ್ಕಾರ ಈ ಬಗ್ಗೆ ಎಲ್ಲ, ನಾನು ಸರ್ಕಾರದ ಕೆಲವೊಂದು ಕಮಿಟಿಯಲ್ಲಿದ್ದೇನೆ. ನಿರಂತರ ಭಾರತ ಸರ್ಕಾರದ ಜೊತೆಗೆ ನಿರಂತರವಾದಂಥ ಒಂದು ಮೀಟಿಂಗನ್ನು ಮಾಡ್ತಾ ಇದ್ದೇವೆ. ಒಂದೇ ಒಂದು ಕಾರಣಕ್ಕೆ ಅಂತ ಹೇಳಿದರೆ, ರೋಗಿಗಳಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಗಬೇಕು. ಕಲಿತು ಬರುವಂಥ ಕಣ್ಣಿನ ವೈದ್ಯರು ಎಲ್ಲ ರೀತಿಯ ಒಳ್ಳೆಯ ನಾಲೆಜಿಂದ ಹೊರಗೆ ಬರಬೇಕು. ಪ್ಲಸ್ಸು ಮೇಕ್ ಇನ್ ಇಂಡಿಯಾ ಪಾಲಿಸಿ, ಪ್ರಧಾನಮಂತ್ರಿಯ ಕನಸು, ಇಂಡಿಯಾದಲ್ಲಿ ಆಗುವಂಥ ಪ್ರಾಡಕ್ಟನ್ನು ಹೊರಗೆ ತಂದು ಜನರಿಗೆ ಒಳ್ಳೆ ರೀತಿಯ ಟ್ರೀಟ್ಮೆಂಟು ಕಡಿಮೆ ದರದಲ್ಲಿ ಸಿಗಬೇಕು. ಇವೆಲ್ಲ ನನ್ನ ಒಂದು ಕನಸು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ಭುತವಾದಂಥ ಕಾಳಜಿಗಳು, ತೀರಾ ಮಾನವೀಯ ಮತ್ತು ಜನಪರವಾದಂಥ ಒಂದು ಕಾಳಜಿ ನಿಮ್ಮದು. ಎಸ್ ಡಾಕ್ಟರ್, ಈಗ ನಾನು ಒಂದೆರಡು ಪ್ರಮುಖ ವಿಚಾರಗಳು. ಈ ಮಳೆಗಾಲದ ಸಂದರ್ಭದಲ್ಲಿ ಕಣ್ಣಿನ ಬಗ್ಗೆ ಮಕ್ಕಳು ಏನಾದರೂ ವಿಶೇಷ ನಿಗಾ ವಹಿಸಬೇಕಾ, ಅಥವಾ ಇದು ಯಾರಾದರೂ ಕೂಡ? ಮಳೆಗಾಲ ಅಂದರೆ ಹೇಳಿದರೆ, ಇವತ್ತು ಮಳೆ ಬರ್ತಾ ಉಂಟು, ಇದು ಸೈಕ್ಲೋನ್ ಇಫೆಕ್ಟ್ ಅಂತ ಹೇಳ್ತೇವೆ. ಆದರೆ ಇದು ಬೇಸಿಗೆ ಕಾಲ. ಈ ಬೇಸಿಗೆ ಕಾಲದಲ್ಲಿ ಆ್ಯಕ್ಚುಲಿ ಮೇಯ್ನ್ಲಿ ಕಣ್ಣಿನಲ್ಲಿ ಅಲರ್ಜಿ ಆಗೋದು, ಕಣ್ಣು ತುರಿಕೆ ಬರೋದು ಸರ್ವೇ ಸಾಮಾನ್ಯ. ಹಾಗಾಗಿ ಹೊರಗೆ ಬಿಸಿಲಲ್ಲಿ ಪ್ರೊಟೆಕ್ಟಿವ್ ಗ್ಲಾಸ್ಗಳನ್ನು ಅಥವಾ ತಂಪಾದ ಗ್ಲಾಸ್ಗಳನ್ನು ಹಾಕ್ಕೊಂಡು ಹೋದರೆ ಭಾಳ ಒಳಿತು. ಮಳೆಗಾಲ ಬಂದ ಕೂಡಲೇ ಸಡನ್ಲಿ ಸೀಸನ್ ಕಡಿಮೆ ಆಗ್ತದೆ, ಕಣ್ಣು ತುರಿಕೆ ಇದ್ದವರಿಗೆ ತುರಿಕೆ ಕಡಿಮೆ ಆಗ್ಬೋದು. ಆದರೆ ಬೇರೆಲ್ಲ ತೊಂದರೆಗಳು, ಕಣ್ಣಿನಲ್ಲಿ ಇನ್ಫೆಕ್ಷನ್, ಕೋಳಿ ಕಣ್ಣು ಅಥವಾ ಕಂಜಂಕ್ಟಿವಿಟಿಸ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಹೊರಗಡೆ ಹೋದಾಗ ಅಥವಾ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಎಲ್ಲಿಯಾದರೂ ಅಲ್ಲಿದ್ದು ರಾಡು ಅಥವಾ ಯಾವುದನ್ನಾದರೂ ಹಿಡ್ಕೊಂಡು ಮತ್ತೆ ಪುನಃ ಕಣ್ಣನ್ನು ಮುಟ್ಟಲಿಕ್ಕೆ ಹೋಗಬಾರ್ದು. ಹೋದರೆ ಮತ್ತೆ ಇದು ಯಾವುದು ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇದೆ. ಮತ್ತೊಂದು ತೊಂದರೆ ಏನಂತ ಹೇಳಿದರೆ, ಸಪೋಸು ಉದಾಹರಣೆಗೆ ಹೆಚ್ಚಿನ ಕಣ್ಣಿನ ಕಾಯಿಲೆಗಳು, ಈ ಕಂಜಂಕ್ಟಿವಿಟಿಸ್ ಇರ್ಬೋದು ಅಥವಾ ವೈರಲ್ ಕೆರಟೈಡ್, ಇದಕ್ಕೆಲ್ಲ ಟ್ರೀಟ್ಮೆಂಟ್ ಉಂಟು. ಕಣ್ಣಿನ ಪೊರೆ ರೋಗ ಮಾತ್ರ ಟ್ರೀಟೇಬಲ್ ಬ್ಲೈಂಡ್ನೆಸ್ ಅಂತ ಹೇಳಿದರೆ, ಕಣ್ಣಿನ ಅದನ್ನು ಪೊರೆಯನ್ನು ವಿಶೇಷವಾದ ಮಾದರಿಯ ಮೂಲಕ ಕಣ್ಣಿನ ಒಳಗಡೆ ಲೆನ್ಸ್ ಹಾಕಿ ಪರ್ಮನೆಂಟಾಗಿ ಕೂರಿಸಿದರೆ ಅವರಿಗೆ ಜೀವನ ಪೂರ್ತಿ ದೃಷ್ಟಿ ಬರ್ತದೆ, ದೂರದೃಷ್ಟಿ ಬರ್ತದೆ. ಅದರಲ್ಲಿ ಸ್ಪೆಷಾಲಿಟಿ ಲೆನ್ಸ್ಗಳು, ಮಲ್ಟಿಫೋಕಲ್ ಅಂತ ಲೆನ್ಸ್ಗಳು ಹಾಕಿದರೆ ದೂರ ಮತ್ತು ಹತ್ತಿರ ನೋಡಲಿಕ್ಕಾಗ್ತದೆ. ಆದರೆ ಕೆಲವೊಂದು ಕಣ್ಣಿನ ಕಾಯಿಲೆಗಳಿಗೆ ಟ್ರೀಟ್ಮೆಂಟೇ ಇರುವುದಿಲ್ಲ. ಉದಾಹರಣೆಗೆ ಗ್ಲಕೋಮಾ ಕಾಯಿಲೆ ಅಥವಾ ಅಡ್ವಾನ್ಸ್ಡ್ ಡಯಾಬಿಟಿಕ್ ಐ ಡಿಸೀಸು. ಹಾಗಾಗಿ ನನ್ನ ಜನರ ಹತ್ರ ನನ್ನ ಕೊನೆಯ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, 40 ವರ್ಷ ಮೇಲ್ಪಟ್ಟವರು ಪ್ರತಿಯೊಬ್ಬರು ಅವರ ಕಣ್ಣನ್ನು ಪರೀಕ್ಷೆ ಮಾಡಬೇಕು. ನೀವು ಎಲ್ಲಿಯಾದರೂ ನಿಮ್ಮ ಕಣ್ಣನ್ನು ಪರೀಕ್ಷೆ ಮಾಡಿ. ನೀವು ಪರೀಕ್ಷೆ ಮಾಡುವ ಕಣ್ಣಿನ ವೈದ್ಯರ ನೀವಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿ. ಡಾಕ್ಟ್ರೇ, ನೀವು ಕಣ್ಣನ್ನು ಪರೀಕ್ಷೆ ಮಾಡುವಾಗ ನಿಮಗೆ ಡಯಾಬಿಟಿಸಿಂದ ಕಾಯಿಲೆ ನನ್ನ ಜೀವದಲ್ಲಿ ಇದೆ ಗೊತ್ತಾಗಿದೆಯಾ? ಕಣ್ಣಿನಲ್ಲಿ ಒತ್ತಡದ ಕಾಯಿಲೆ ಅಂದರೆ ಗ್ಲಕೋಮಾ ಕಾಯಿಲೆ ಇದೆ ಅಂತ ಗೊತ್ತಾಗಿದೆ, ಮೈಯಲ್ಲಿ BP ಇರುವ ಕಾಯಿಲೆ ಗೊತ್ತಾಗಿದೆ. ಇಂಥ ಕೆಲವೊಂದು ಲೀಡಿಂಗ್ ಕ್ವಶನ್ಗಳನ್ನು ನೀವು ಹೋದ ಕಣ್ಣಿನ ವೈದ್ಯರ ಹತ್ರವೇ ನೀವಾಗಿ ಕೇಳಿದರೆ ಅವನು ಸವಿವರವಾಗಿ ಕಣ್ಣನ್ನು ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ. ವೆರಿ ಇಂಪಾರ್ಟೆಂಟ್. ಕೊನೆಯ ಮೆಸೇಜ್ ಏನಂತ ಹೇಳಿದರೆ, ದೃಷ್ಟಿದಾನ ಮಹಾದಾನ. ತಾವೆಲ್ಲರೂ ಈ ನೇತ್ರದಾನ ಮಾಡುವ ಒಂದು ಕೆಲಸಕ್ಕೆ ಕೈ ಹಾಕಿ. ಯಾಕಂದರೆ ನಮ್ಮ ಪ್ರಸಾದ್ ನೇತ್ರಾಲಯ ಉಡುಪಿ ಮತ್ತು ಮಂಗಳೂರು ಎರಡರಲ್ಲಿಯೂ ಫುಲ್ ಟೈಮು ನೇತ್ರ ಬ್ಯಾಂಕ್ ಅಂದರೆ ಐ ಬ್ಯಾಂಕನ್ನು ನಾವು ಹೊಂದಿದ್ದೇವೆ. ಇಲ್ಲಿ ಕಣ್ಣಿನಕ್ಕೆ ಕಸಿ ಮಾಡುವಂಥ ಆಪರೇಷನ್ ನಾವು ಮಾಡ್ತಾಯಿದ್ದೇವೆ. ಅದೆಷ್ಟೋ ಬಾಳಿಗೆ ಮರಣದ ಬಳಿಕ ಮಾಡುವಂಥ ಇದು ಕೆಲಸ. ಜೀವಿತ ವ್ಯಕ್ತಿ ಕೇವಲ ನೇತ್ರದಾನವನ್ನು ಮಾಡ್ತಾನೆ, ಅದು ನಿಜವಾದ ನೇತ್ರವನ್ನು ಕೊಡೋದು ಒಬ್ಬ ಮನುಷ್ಯನ ಮರಣದ ಬಳಿಕ. ಹಾಗಾಗಿ ನೀವೆಲ್ಲರೂ ಈ ಒಂದು ನೇತ್ರದಾನದಂಥ ಒಂದು ಮಹತ್ ಕಾರ್ಯದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ V4 ವೀಕ್ಷಕರಿಗೆ ವಂದನೆಗಳು. ಅದ್ಭುತವಾದಂಥ ಸಂದೇಶಗಳು. ಎಸ್ ಸರ್, ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ನಮ್ಮ ವೀಕ್ಷಕರ ಪರವಾಗಿ ಮತ್ತೊಮ್ಮೆ ನಾನು ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು, ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೂಡ್ಲು ಅವರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದ ಮಾಡ್ತೇನೆ ಸರ್. ನಮಸ್ಕಾರ. ಸದಾ ನಿಮ್ಮ ಸೇವೆ ಸಮಾಜಕ್ಕೆ ಅಗತ್ಯ ಇದೆ. ಎಸ್, ಇದು ದೃಷ್ಟಿ ಮಾತುಕತೆ ಪ್ರಸಾದ್ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಅರ್ಪಿಸುವಂಥ
ದೃಷ್ಟಿ ಮಾತುಕತೆ. ಇವತ್ತಿನ ಮಾತುಕತೆಯಲ್ಲಿ ಭಾಗಿಯಾದಂಥ ನಾಡೋಜ ಡಾಕ್ಟರ್ ಕೃಷ್ಣ ಪ್ರಸಾದ್ ಕೋಟ್ಲ ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು.